ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ 33ನೇ ಕದ್ರಿ ದಕ್ಷಿಣ ವಾರ್ಡ್ನ ಕದ್ರಿ ಹಿಂದೂ ರುದ್ರಭೂಮಿ ಬಳಿ ತೋಡಿನ ಆಯ್ದ ಭಾಗಗಳಲ್ಲಿ ಅಭಿವೃದ್ಧಿ ಕಾಮಗಾರಿಯನ್ನ ನಡೆಸಲು 1 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ಶಾಸಕ ವೇದವ್ಯಾಸ್ ಕಾಮತ್ ಅವರು ಬಿಡುಗಡೆಗೊಳಿಸಿದ್ದು ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಿತು. ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿದ ಶಾಸಕ ವೇದವ್ಯಾಸ್ ಕಾಮತ್ ಅವರು ರಾಜ್ಯ ಸರ್ಕಾರದ ಸಣ್ಣ ನೀರಾವರಿ ಇಲಾಖೆಯಿಂದ ಅಭಿವೃದ್ಧಿ ಕಾಮಗಾರಿಗಳನ್ನು ನಡೆಸಲು 1 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ಬಿಡುಗಡೆಗೊಳಿಸಿ ಅಭಿವೃದ್ಧಿಯನ್ನ ಮಾಡಲಿದ್ದೇವೆ. ಜನರಿಗೆ ತೊಂದರೆ ಆಗಬಾರದು, ಅವರ ದಿನನಿತ್ಯದ ಕಾರ್ಯಗಳು ಯಶಸ್ವಿಯಾಗಬೇಕೆಂಬ ಉದ್ದೇಶದಿಂದ ಕೆಲಸ ಕಾರ್ಯಗಳನ್ನು ಆರಂಭಿಸಿದ್ದೇವೆ ಎಂದು ಹೇಳಿದರು. ಕರ್ನಾಟಕದ ಇತಿಹಾಸದಲ್ಲಿ ಸಣ್ಣ ನೀರಾವರಿ ಇಲಾಖೆಯಿಂದ ನಗರ ಭಾಗಕ್ಕೆ ಅನುದಾನಗಳು ಬರುವುದೇ ಬಹಳಷ್ಟು ಕಡಿಮೆ ಮತ್ತು ಅನುದಾನ ಬಂದಿಲ್ಲ ಅಂತ ಹೇಳುವಂಥದ್ದು ಹೇಳಬಹುದು. ಆದರೆ ಇವತ್ತು ಈ ಭಾಗದ ನಮ್ಮ ಬಂಧುಗಳು ಕಾರ್ಯಕರ್ತರು, ಅದು ವಿಶೇಷವಾಗಿ ತುಳಸಣ್ಣ ಇರ್ಬೋದು, ದೇವಣ್ಣ ಇರ್ಬೋದು, ಹಾಗೆ ಈ ಭಾಗದ ಮಹಾನಗರ ಪಾಲಿಕೆ ಸದಸ್ಯರು ಮನೋಹರ್ ಇರ್ಬೋದು, ಹೀಗೆ ಈ ಭಾಗದ ನಮ್ಮ ಕಾರ್ಯಕರ್ತ ಬಂಧುಗಳು ವೆಂಕಟೇಶ್ವರು, ಹೀಗೆ ಇವರೆಲ್ಲರೂ ಈ ಭಾಗದಲ್ಲಿ ಬೇಡಿಕೆಗಳು ಇದ್ದಾವೆ ಅಂತ ಹೇಳುವಂಥದ್ದು ಗಮನವನ್ನು ತಂದ ಕಾರಣ ಅದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಈಗಾಗಲೇ 35 ಕೋಟಿ ಸ್ಯಾಂಕ್ಷನ್, ಅದರಲ್ಲಿ 1 ಕೋಟಿಯ ಕಾಮಗಾರಿಗಳಲ್ಲಿ ಈ ರಾಜಕಾಲುವೆ ಕೆಲವೆಡೆ ಆಯ್ದ ಭಾಗಗಳಲ್ಲಿ ತಡೆಗೋಡೆಯನ್ನು ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಆಗುವಂಥ ತೊಂದರೆಗಳನ್ನು ಸರಿಪಡಿಸಿಕೊಳ್ಬೇಕು ಅಂತೇಳುವಂಥ ಚಿಂತನೆಯೊಂದಿಗೆ ಇವತ್ತು ಕೆಲಸ ಕಾರ್ಯಗಳು ಪ್ರಾರಂಭ ಮಾಡ್ತಾ ಇದ್ದೇವೆ. ಹಾಗಾಗಿ ಭಾಳಷ್ಟು ವರ್ಷಗಳಿಂದ ಇರುವಂಥ ಬೇಡಿಕೆ, ನಾನು ಮಂಗಳೂರು ಮಹಾನಗರ ಪಾಲಿಕೆ ಅಂದರೆ ಇದು ನಗರ ಭಾಗ, ನಗರ ಭಾಗದಲ್ಲಿ ನೀರಾವರಿ ಹಣಗಳು ಬರುವುದೇ ಇಲ್ಲ. ಕರ್ನಾಟಕದ ಇತಿಹಾಸದಲ್ಲೇ ಮೊಟ್ಟ ಮೊದಲಿಗೆ ನಾನು ಶಾಸಕನಾಗಿ ಬಂದ ನಂತರ ನಮ್ಮ ಮುಖ್ಯಮಂತ್ರಿಗಳು ಯಡಿಯೂರಪ್ಪರು ಬಂದ ನಂತರ ಒಂದು 35 ಕೋಟಿ ರೂಪಾಯಿ ಅನುದಾನವನ್ನು ಪ್ರಾರಂಭದ ಹಂತದಲ್ಲಿ ಅನುದಾನವನ್ನು ಜೋಡಿಸ್ಕೊಳ್ತಾ ಅದರಲ್ಲಿ ಕಾಮಗಾರಿಗಳಿಗೆ ನಡೀತಾ ಇದೆ. ತದನಂತರ ಬಸವರಾಜ ಬೊಮ್ಮಾಯಿ ಅವರು ಬಂದನವರು ಅವರು ಕೂಡ ಈಗ ನನಗೆ 30 ಕೋಟಿಗಳನ್ನು ಕೊಟ್ಟು ಒಟ್ಟು 65 ಕೋಟಿ ರೂಪಾಯಿಯಲ್ಲಿ ಇವತ್ತು ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ತಾ ಇದೆ. ಒಟ್ಟು ಮಂಗಳೂರಿನಲ್ಲಿ ರಾಜಕಾಲುವೆಗಳೇ ಸರಿಸುಮಾರು ಒಂದು 300-350 ಕಿಲೋಮೀಟರ್ ರಾಜಕಾಲುವೆಗಳಿದೆ. ಎಲ್ಲ ರಾಜಕಾಲುವೆಗಳಿಗೆ ತಡೆಗೋಡೆ ಕಟ್ಟಬೇಕು ಅಂದರೆ ಸರಿಸುಮಾರು 1,000 ಕೋಟಿಗಳು ಬೇಕು. ಆದರೂ ಎಲ್ಲೆಲ್ಲಿ ಸಾರ್ವಜನಿಕರು ತೊಂದರೆ ಅನುಭವಿಸ್ತಾ ಇದ್ದಾರೆ, ಎಲ್ಲೆಲ್ಲಿ ನೀರು ಉಕ್ಕಿ ಮನೆಗಳಿಗೆ ನುಗ್ತಾ ಇದೆ, ಅಲ್ಲೇ ಜನರಿಗೆ ತೊಂದರೆ ಆಗಬಾರ್ದು, ಅವರ ದಿನನಿತ್ಯದ ಕೆಲಸ ಕಾರ್ಯಗಳು ಭಾಳ ಯಶಸ್ವಿ ಆಗಬೇಕು ಅಂತೇಳಿ ಚಿಂತನೆಯೊಂದಿಗೆ ಪ್ರತಿ ವಾರ್ಡ್ಗಳಿಗೆ ಮಹಾನಗರ ಪಾಲಿಕೆಯ ಸಹಕಾರದ ಅಧಿಕಾರಿಗಳ ಸಹಕಾರದೊಂದಿಗೆ, ಮಹಾನಗರ ಪಾಲಿಕೆ ಸದಸ್ಯರ ಸಹಕಾರದೊಂದಿಗೆ ಗೌರವಾನ್ವಿತ ಮೇಯರ್ ಅವರು ಕೂಡ ಇಡೀ ಮಂಗಳೂರಿನಲ್ಲಿ ಎಲ್ಲೆಲ್ಲಿ ಕಾಮಗಾರಿಗಳ ಅಗತ್ಯ ಇದೆ ಅಂತೇಳಿ ಅವರು ಕೂಡ ಪರಿಶೀಲನೆ ಮಾಡ್ತಾ ಆ ಕಾಮಗಾರಿಗಳನ್ನು ಇವತ್ತು ಕೈಗೆತ್ತಿಕೊಡುವಂಥ ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಂಗಳೂರು ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿ, ಪಾಲಿಕೆಯ ಸದಸ್ಯರಾದ ಮನೋಹರ್ ಶೆಟ್ಟಿ ಹಾಗೂ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಶರಸಾನ್ಯನ್, ವಿ4 ನ್ಯೂಸ್, ಮಂಗಳೂರು.